ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವವು ಸಂಭ್ರಮ ಸಡಗರದಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಭಕ್ತರ ಇಷ್ಟಾರ್ಥಗಳನ್ನು ದೇವಿ ಈಡೇರಿಸುತ್ತಾರೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಬಂದಿದೆ. ಹೀಗಾಗಿ ಮಂಗಳಾದೇವಿ ದೇವಸ್ಥಾನಕ್ಕೆ ಸಾವಿರಾರು ಮಂದಿ ಹರಕೆ ಕೊಡುತ್ತಾರೆ. श्वेतांबरधरे देवी श्वेतांबरधरे देवी श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोऽस्तुते। श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोऽस्तुते। ಮೈಸೂರಿನವರು ಆದರೆ ನಾವೀಗ 15 ವರ್ಷದಿಂದ ಇಲ್ಲಿ ಮಂಗಳೂರಲ್ಲೇ ಇದ್ದೀವಿ. ಅಲ್ಲಿ ದಸರಾವನ್ನು ನೋಡ್ತಾ ಇದ್ವಿ, ಆದರೆ ಇಲ್ಲಿ ದಸರಾ ನಮಗೆ ಅಷ್ಟೇ ವಿಶೇಷವಾಗಿ ಕಂಡು ಬರ್ತಾ ಇದೆ. ಅಲ್ಲಿ ಹಿಂದೆ ಮಹಾರಾಜರು ಕೂತರು ಹೋಗ್ತಾ ಇದ್ರಂತೆ, ಈಗ ದೇವಿನ ಚಿನ್ನದ ರಥದ ಮೇಲೆ ಕೂರಿಸಿ ಅಂಬಾರಿ ಹೋಗ್ತದೆ, ಸವಾರಿ ಹೋಗ್ತದೆ. ಆದರೆ ನನಗೆ ಅಲ್ಲಿ ದಸರಾ ಎಷ್ಟು ಖುಷಿ ಕೊಡ್ತಾ ಇತ್ತು, ಮಂಗಳೂರು ದಸರಾನು ಅಷ್ಟೇ ಖುಷಿ ಕೊಡ್ತದೆ. ಇಲ್ಲಿ ನವದುರ್ಗಿಯರು ನೀಡೋದಂತೂ ನಮಗೆ ಕಣ್ಣಿಗೆ ಒಂದು ಹಬ್ಬ ಅನಿಸುತ್ತೆ. ಮಂಗಳಾದೇವಿ ದೇವಸ್ಥಾನದಲ್ಲಿ ದಿನಕ್ಕೊಂದು ಅಲಂಕಾರ ನೋಡೋದು ನಮ್ಮನ್ನು ಇನ್ನಷ್ಟು ಸಂತೋಷ ಪಡಿಸುತ್ತೆ. ಇಲ್ಲಿ ಜನಗಳು, ಇಲ್ಲಿಯ ಶಿಸ್ತು ಪ್ರತಿಯೊಂದನ್ನು ನೋಡುವಾಗ ನಮಗೆ ಇಲ್ಲೂ ಅಷ್ಟೇ ಅಲ್ಲಿ ರಾಜರ ಕಾಲದಲ್ಲಿ ಇದ್ದಷ್ಟೇ ವಿಜೃಂಭಣೆನ ಇಲ್ಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ.